ಬೆಳ್ತಂಗಡಿ ತಾಲೂಕಿನ ಕಳಿಂಚ ಶ್ರೀ ಸದಾಶಿವೇಶ್ವರ ದೇವಸ್ಥಾನದಲ್ಲಿ ಕಳೆದ 3 ದಿನಗಳಿಂದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ವಾರ್ಷಿಕ ಜಾತ್ರೋತ್ಸವ ಅದ್ದೂರಿಯಾಗಿ ನಡೆದಿದೆ. ನಿನ್ನೆ ದೇಗುಲದಲ್ಲಿ ಮಹಾಗಣಪತಿ ಹೋಮ, ಅಂಕುರ ಪೂಜೆ, ಅದ್ಭುತ ಶಾಂತಿ ಸೇರಿದಂತೆ ವಿವಿಧ ಪೂಜಾ ಪುನಸ್ಕಾರಗಳು ನೆರವೇರಿದೆ. ಜೊತೆಗೆ ಖುದ್ದ ಮೂಡಾರು ಬಯಲು ಇವರಿಂದ ಕ್ಷೇತ್ರಕ್ಕೆ ಹೊರೆಕಾಣಿಕೆ ಸಮರ್ಪಣೆಯಾಗಿದೆ. ರಾತ್ರಿಯೂ ಸದಾಶಿವೇಶ್ವರ ಸನ್ನಿಧಿಯಲ್ಲಿ ವಿಶೇಷ ಪೂಜೆಗಳು ನೆರವೇರಿದ್ದು, ರಾತ್ರಿ ಪ್ರಸಾದ ವಿತರಣೆ ಹಾಗೂ ಅನ್ನಸಂತರ್ಪಣೆ ನಡೆದಿದೆ. ದಿನ ಕಳೆದಂತೆ ಕ್ಷೇತ್ರದಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಸಾಧ್ಯ